ಪತ್ರಿಕಾ ಭವನ ನಾಗರಿಕರ ಕಷ್ಟಗಳನ್ನ ಕೇಳಿಕೊಳ್ಳೋ ತಾಣ. ಪತ್ರಕರ್ತರಿಗೆ ಮಾಹಿತಿ ಕಲೆ ಹಾಕಲು ಸರ್ಕಾರವೇ ಒದಗಿಸಿಕೊಟ್ಟ ವಿಶಾಲವಾದ ಕಟ್ಟಡ. ಅದು ಕೂಡ ಪುತ್ತೂರಿನ ಪತ್ರಿಕಾ ಭವನ ನಗರದ ಹೃದಯ ಭಾಗದಲ್ಲಿದೆ. ಟೌನ್ ಹಾಲ್, ಕೋರ್ಟ್, ತಾಲೂಕ್ ಪಂಚಾಯತ್, ಸರ್ಕಾರಿ ಆಸ್ಪತ್ರೆ ಎಲ್ಲದಕ್ಕೂ ಕೂಕಡತೆ ದೂರದಲ್ಲಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪತ್ರಿಕಾ ಭವನದ ಒಡೆತನ ಯಾರ ಕೈಯಲ್ಲಿದೆ? ಅಲ್ಲಿಯ ಲಕ್ಷಾಂತರ ರೂಪಾಯಿಯ ಸಂಪಾದನೆಗೆ, ಅಲ್ಲಿಯ ವ್ಯವಹಾರಗಳಿಗೆ, ಅವ್ಯವಹಾರಗಳಿಗೆ ಜವಾಬ್ದಾರಿ ಯಾರು ಅನ್ನುವುದು ಈಗಿರುವ ಪ್ರಶ್ನೆಯಾಗಿದೆ. ಸರ್ಕಾರದ ಪತ್ರಿಕಾ ಭವನ ಯಾರ ಕಂಟ್ರೋಲ್ನಲ್ಲಿದೆ? ಕಾರ್ಯನಿರತ ಪತ್ರಕರ್ತರ ಸಂಘದ ಅಧೀನದಲ್ಲಿದೆಯಾ ಭವನ? ಹಿಂದಿನ ಪುತ್ತೂರು ತಾಲೂಕು ಸಂಘಕ್ಕೆ ಇನ್ನೂ ಅಸ್ತಿತ್ವ ಇದೆಯಾ? ಸರ್ಕಾರದ ವಾರ್ತಾ ಇಲಾಖೆಗೆ ಸೇರಿರುವ ಪತ್ರಿಕಾ ಭವನದ ಮೇಲೆ ಆಧಿಪತ್ಯ ಸಾಧಿಸುವವರು ಯಾರು ಅನ್ನುವುದು ಈಗಿರುವ ಪ್ರಶ್ನೆಯಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ತಾಲೂಕು ಘಟಕದಿಂದ ಇತ್ತೀಚೆಗೆ ಚುನಾಯಿತರಾದ ಮಂಡಳಿಯು ಭವನವನ್ನ ಉಪಯೋಗಿಸಿಕೊಳ್ತಾ ಇದೆಯೋ ಅಥವಾ ಹಿಂದೆ ಇದ್ದ ಪುತ್ತೂರು ತಾಲೂಕು ಸಂಘದ ಅಸ್ತಿತ್ವದಲ್ಲೇ ಇನ್ನೂ ಇದೆಯಾ? ಪತ್ರಿಕಾಗೋಷ್ಠಿಗಳಿಂದ ಸಂಪಾದನೆಯಾಗಿರುವ ಲಕ್ಷಾಂತರ ರೂಪಾಯಿ ಹಣ ಸರಿಯಾಗಿ ಉಪಯೋಗ ಆಗ್ತಾ ಇದೆಯಾ ಅಥವಾ ದುರುಪಯೋಗ ಆಗ್ತಾ ಇದೆಯಾ? ಉಚಿತವಾಗಿ ಯಾವುದೇ ಬಾಡಿಗೆ ಇಲ್ಲದೆ ಕಟ್ಟಡವನ್ನ ನೀಡಿರುವ ಸರ್ಕಾರಕ್ಕೆ ಅದರಲ್ಲಿ ಪಾಲು ಹೋಗ್ತಾ ಇದೆಯಾ? ಅಲ್ಲಿಯ ಲೆಕ್ಕಪತ್ರದಲ್ಲಿ ಇಲ್ಲಿಯವರೆಗೆ ಆಗಿರುವ ಗೋಲ್ಮಾಲ್ಗೆ ಹೊಣೆ ಯಾರು ಅನ್ನುವುದು ಈಗ ಪ್ರಶ್ನೆಯಾಗಿದೆ. ಪತ್ರಿಕಾ ಭವನ ರಾತ್ರಿಯಿಡೀ ತೆರೆದಿಡಬಹುದೇ? ರಾತ್ರಿ ಪತ್ರಿಕಾ ಭವನದಲ್ಲಿ ಯಾರಿರ್ತಾರೆ, ಏನ್ ಮಾಡ್ತಾರೆ? ಪುತ್ತೂರಿನ ಪತ್ರಿಕಾ ಭವನ ವಾರದ ಕೆಲ ದಿನಗಳಲ್ಲಿ ಸಂಜೆ 6 ಗಂಟೆಯ ನಂತರವೂ ತೆರೆದಿರುತ್ತೆ. ರಾತ್ರಿ 10-11ರ ನಂತರವೂ ಅಲ್ಲಿ ಜನ ಇರ್ತಾರೆ. ಕೆಲವೊಮ್ಮೆ ಅಲ್ಲಿಯೇ ತಂಗುತ್ತಾರೆಂಬ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಸಂಜೆ 5:30ರ ನಂತರ ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡೋರು ಯಾರು? ಯಾರಿಗಾಗಿ, ಯಾರ ಹಿತಾಸಕ್ತಿಗಾಗಿ ಪತ್ರಿಕಾ ಭವನ ತೆರೆದಿಡಲಾಗ್ತಿದೆ? ಇಲ್ಲಿ ರಾತ್ರಿ ತಂಗುವವರಿದ್ದಾರಾ? ಹಿಂದಿನಂತೆ ಈಗ್ಲೂ ಗುಂಡು ತುಂಡು ಪಾರ್ಟಿ ಇಲ್ಲಿ ನಡೀತಾ ಇದೆಯಾ? ಡೀಲ್ ಮಾಸ್ಟರ್ಗಳಿಗೆ ಈಗಲೂ ಬ್ರೇಕ್ ಹಾಕೋದಕ್ಕೆ ಸರ್ಕಾರ, ವಾರ್ತಾ ಇಲಾಖೆಗೆ, ಪತ್ರಕರ್ತರ ಸಂಘಗಳಿಗೆ ಸಾಧ್ಯವಾಗಿಲ್ವಾ ಅನ್ನುವ ಪ್ರಶ್ನೆ ಮತ್ತೆ ಹುಟ್ಟಿಕೊಂಡಿದೆ. ಪತ್ರಿಕಾ ಭವನ ಯಾರಿಗೆ ಸೇರಿದ್ದು ಇದು ಘೋಷಿಸಲಿ. ಸರ್ಕಾರ ಬಾಡಿಗೆ ಇಲ್ಲದೆ ಕೇವಲ ಕರೆಂಟ್ ಬಿಲ್ ಕಟ್ಟಿದ್ರೆ ಮುಗಿತಾ? ಪಾರ್ಕಿಂಗ್ ವ್ಯವಸ್ಥೆಯುಳ್ಳ ಉತ್ತಮವಾದ ಕಟ್ಟಡವನ್ನ ಯಾವುದೇ ಬಾಡಿಗೆ ಇಲ್ಲದೆ ಸರ್ಕಾರ ಕಟ್ಟಿಕೊಟ್ಟಿದೆ. ಇಂತಹ ಪತ್ರಿಕಾ ಭವನ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು. ಅಲ್ಲಿಯ ವ್ಯವಹಾರಗಳಿಗೆ ಸರಿಯಾದ ಜವಾಬ್ದಾರಿ ಇರಬೇಕು. ಅದಕ್ಕಾಗಿ ಸರ್ಕಾರದ ವಾರ್ತಾ ಇಲಾಖೆ ಪುತ್ತೂರು ಪತ್ರಿಕಾ ಭವನ ಯಾರಿಗೆ ಸೇರಿದ್ದು ಅಂತ ಘೋಷಿಸಬೇಕಾಗಿದೆ. ತಾಲೂಕಿನಲ್ಲಿರುವ ಎಲ್ಲಾ ಪತ್ರಕರ್ತರಿಗೆ ತಮ್ಮ ಕಾರ್ಯಕ್ರಮಗಳ ಆಯೋಜನೆಗೆ ಈ ಪತ್ರಿಕಾ ಭವನವನ್ನ ಮೀಸಲಿಡಬೇಕಾಗಿದೆ. ಇದು ಸಾಧ್ಯನಾ ಅಥವಾ ಯಾವುದಾದ್ರೂ ಒಂದು ಸಂಘಕ್ಕೆ ಸೇರಿದ ಅನ್ನುವುದು ಇನ್ನೂ ಕೂಡ ಕನ್ಫ್ಯೂಷನ್ಗೆ ಕಾರಣವಾಗಿದೆ. ಡೀಲ್ ಪಾರ್ಟಿ ಗಮ್ಮತ್ತಿನ ತಾಣವಾಗಿಯೇ ಇರುತ್ತಾ ಭವನ? ಪುತ್ತೂರಿನಲ್ಲಿರುವುದು ಪತ್ರಿಕಾ ಭವನವು ಡೀಲ್ ಪಾರ್ಟಿಗಳ ತಾಣವೋ ಅನ್ನುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದರ ಜೊತೆ ತನ್ನ ದುರ್ವರ್ತನೆ, ದುಶ್ಚಟ, ಡೀಲ್ಗಳಿಂದಲೇ ಪತ್ರಿಕಾ ಭವನದ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕಿದ, ಇನ್ನೊಮ್ಮೆ ತನ್ನ ಪತ್ರಿಕಾ ಭವನದಲ್ಲಿ ನಡೆಸಿದ ಅವ್ಯವಹಾರಕ್ಕಾಗಿ ಸಂಘದಿಂದ ಉಚ್ಚಾಟನೆಗೊಂಡಿದ್ದ ಅನೀಶ್ ಕುಮಾರ್ ಮತ್ತೆ ಪತ್ರಿಕಾ ಭವನದಲ್ಲಿ ತನ್ನ ಆಟೋಟೋಪ ಶುರುವಿಟ್ಟುಕೊಂಡಿದ್ದಾನಂತೆ. ತಾನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯನಾಗಿರದಿದ್ದರೂ ತನ್ನ ನೇತೃತ್ವದ ತಂಡ ಪತ್ರಿಕಾ ಭವನದಲ್ಲಿ ಆಡಳಿತ ನಡೆಸುತ್ತಿದೆ ಎಂದು ತನ್ನದೇ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾನಂತೆ. ಅದು ಹೌದಾಗಿದ್ರೆ ಬೆಂಗಳೂರಿನಲ್ಲಿ ಸ್ಯಾಂಟ್ರೋ ರವಿಗೆ ರಕ್ಷಣೆ ದೊರಕಿದ್ದಂತೆ ಇಲ್ಲಿ ಅನೀಶ್ಗೆ ಸಾಥ್ ನೀಡುತ್ತಿರುವವರು ಯಾರು? ಹೊಸ ಸಂಘದ ಅಧ್ಯಕ್ಷ, ಕಾರ್ಯದರ್ಶಿ, ಸದಸ್ಯರೋ ಅಥವಾ ಹಳೆಯ ಸಂಘದವರ ಕೃಪಾ ಕಟಾಕ್ಷವೋ ಅಥವಾ ಅನೀಶ್ನಿಂದ ಬೀಡ ತರಿಸುವ, ನ್ಯೂಸ್ ಮಾಡಿಸುವ, ಎಲ್ಲ ಚಾಕರಿ ಮಾಡಿಸುವವರೋ? ಪತ್ರಿಕಾ ಭವನದ ಜವಾಬ್ದಾರಿ ಯಾರು ಎಂಬ ಪ್ರಶ್ನೆಗೆ ಯಾರು ಜವಾಬ್ದಾರರು ಎಂದು ಈಗಿನ ಸಂಘದ ಪದಾಧಿಕಾರಿಗಳು, ಹಳೆಯ ಸಂಘದವರು ಉತ್ತರ ನೀಡಿರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಉತ್ತರ ನೀಡಬೇಕಾಗಿದೆ. ನಗರದ ಪ್ರಾಮುಖ್ಯ ಸ್ಥಳದಲ್ಲಿರುವ ಪತ್ರಕರ್ತರ ಸೇವೆಗೆಂದೇ ಸರ್ಕಾರ ಗೌರವಪೂರ್ಣವಾಗಿ ಉಚಿತವಾಗಿ ನೀಡಿರುವ ಸುಸಜ್ಜಿತ ಪತ್ರಿಕಾ ಭವನ ಅವ್ಯವಹಾರ ನಡೆಸುವವರ, ಕುಡುಕರ, ಬ್ಲಾಕ್ ಮೇಲ್ ಮಾಡುವವರ ಪಾಲಾಗದಿರಲಿ, ಜನರಿಗೆ ಕಂಟಕಪ್ರಾಯವಾಗದಿರಲಿ, ಸಮಾಜಕ್ಕೆ ಕೊಡುಗೆ ಕೊಡುವ ಉತ್ತಮ ಪತ್ರಕರ್ತರ ಪಾಲಾಗಲಿ, ಊರಿಗೆ ಅದರಿಂದ ಪ್ರಯೋಜನವಾಗಲಿ. ಆ ದಿಕ್ಕಿನಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕರು, ಅಧಿಕಾರಿಗಳು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಇತರ ಪತ್ರಕರ್ತರ ಸಂಘದವರು, ಸಾರ್ವಜನಿಕರು ಜವಾಬ್ದಾರಿ ವಹಿಸಿಕೊಳ್ಳಲಿ ಎಂಬ ಆಶಯ ನಮ್ಮೆಲ್ಲರದ್ದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ